ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಚಿಕನ್ ಸಾಂಬಾರು ಮಾಡ್ತಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಚಿಕನ್ 1.5 kg ಇದೆ. ಇದರಲ್ಲಿ ಇದು ಮೆಣಸು, ಕೆಂಪು ಮೆಣಸು ಒಂದು 20 ಇದೆ. ಅರಶಿನ, ಚಕ್ಕೆ, ಲವಂಗ, ಇದು ಏಲಕ್ಕಿ, ಇದು ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ, ಜೀರಿಗೆ ಸ್ವಲ್ಪ, ಕರಿಮೆಣಸು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಂತ್ಯ ತಗೊಂಡಿದ್ದೀನಿ, ಕೊತ್ತಂಬರಿ ಬೀಜ, ತೆಂಗಿನ ತುರಿ ತಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ 3 ತಗೊಂಡಿದ್ದೀನಿ, 2 ಕಾಯಿ ಮೆಣಸು ತಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಒಂದು 20 ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 3 ಟೊಮೆಟೊ ತಗೊಂಡಿದ್ದೀನಿ. ಇದು ಫ್ರೈ ಮಾಡಲು ಸ್ವಲ್ಪ ತೆಂಗಿನೆಣ್ಣೆ, ಸ್ವಲ್ಪ ಮೆಂತ್ಯ ಹಾಕ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಸ್ವಲ್ಪ ಕರಿಮೆಣಸು ಹಾಕ್ತಾಯಿದ್ದೀನಿ, ಸ್ವಲ್ಪ ಶುಂಠಿ ಹಾಕ್ತಿದ್ದೀನಿ, ಹಸಿಮೆಣಸು ಹಾಕ್ತಿದ್ದೀನಿ. ಫ್ರೈ ಆಗಬೇಕು. ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಚೆನ್ನಾಗಿ ಫ್ರೈ ಆಗಬೇಕಿದು. ಈರುಳ್ಳಿ ಹಾಕ್ತಾಯಿದ್ದೀನಿ, ಇದು ಕೆಂಪಾಗಿ ಆಗಬೇಕು. ಕೆಂಪಾಗಿ ಆಗೋ ತನಕ ಹುರಿಬೇಕು ಇದನ್ನು ಚೆನ್ನಾಗಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಯ್ತು, ಇದು ತೆಗಿತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಏಲಕ್ಕಿ, ಕೊತ್ತಂಬರಿ ಬೀಜ. ಚೆನ್ನಾಗಿ ಹುರಿಬೇಕು, ಫ್ರೈ ಆಗಬೇಕು. ಮೆಣಸು ಹಾಕ್ತಾಯಿದ್ದೀನಿ. ಆಯ್ತು, ಈಗ ಇದನ್ನು ತೆಗಿತಾ ಇದ್ದೀನಿ. ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು. ಆಯ್ತು, ಇದು ಕೆಂಪಾಗಾಯ್ತು. ಈಗ ತೆಗಿತಾ ಇದ್ದೀನಿ. ಆಯಿತು, ಈಗ ಇದು ಇಟ್ಟಿದ್ದೀನಿ. ಈಗ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಈರುಳ್ಳಿ ಹಾಕ್ತಾಯಿದ್ದೀನಿ. 3 ಈರುಳ್ಳಿ ತಗೊಂಡಿದ್ದೀನಿ ಫ್ರೈ ಮಾಡಲಿಕ್ಕೆ. ಇದಾಯಿತು, ಈಗ ಫ್ರೈ ಆಯಿತು. ಇದು ಟೊಮೆಟೊ ಹಾಕ್ತಾಯಿದ್ದೀನಿ. 3 ಟೊಮೆಟೊ ತಗೊಂಡಿದ್ದೀನಿ. ಇದಕ್ಕೆ ಚಿಕನ್ ಹಾಕ್ತಾಯಿದ್ದೀನಿ. ಅಂದರೆ 1.5 kg ಇದೆ. ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು, ಇದು 20 ನಿಮಿಷ ಬೇಯಬೇಕು. ಅಷ್ಟರೊಳಗೆ ನಾನು ಮಸಾಲ ರುಬ್ಬಿ ತರ್ತೀನಿ. ಆಯ್ತು, ಈಗ ಬೆಂದಿದೆ ಫುಲ್ಲು. ಮಸಾಲ ರುಬ್ಬಿ ತಂದಿದ್ದೀನಿ, ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. ಆಯ್ತು, ಈಗ ಇದು ಇಷ್ಟು ದಪ್ಪ ಇದ್ದರೆ ಸಾಕು. ಜಾಸ್ತಿ ತೆಲುವು ಮಾಡೋದು ಬೇಡ. ಚಿಕನ್ ಸಾಂಬಾರಿದು ಇದು ಕುದಿ ಬರಬೇಕೀಗ. ಮುಚ್ತಾ ಇದ್ದೀನಿ. ಆಯ್ತು, ಈಗ ಆಯಿತು, ಫುಲ್ಲು ಕುದಿ ಬಂದಿದೆ. ಇದಕ್ಕೆ ತೆಂಗಿನ ಹಾಲು ಹಾಕಿ ಮಾಡ್ತಾರೆ. ನಾನು ತೆಂಗಿನ ಹಾಲು ಹಾಕಲಿಲ್ಲ. ತೆಂಗಿನಕಾಯಿ ಹುರಿದು ಹಾಕಿದ್ದೀನಲ್ಲ, ಅದಕ್ಕೆ ಹಾಕಲಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ತುಳುನಾಡಿನ ಚಿಕನ್ ಸಾರು ರೆಡಿಯಾಗಿದೆ. ಈಗ ನೋಡಿ, ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿದೆ. ಆಯಿತು, ಇದು